ವೀಕ್ಷಕರೇ ನಮಸ್ಕಾರ. ಇದು ಚುನಾವಣಾ ಹೋರಾಟದ ರಾಜಕೀಯ ಕದನ ಕುತೂಹಲದಲ್ಲಿ ನಾವು ಎಂದಿನಂತೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ದೇವೆ. ಇವತ್ತು ನಾವಿರೋದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳೊಂದಿಗೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ UT ಖಾದರ್ ಹಾಗೆ JDS ಅಭ್ಯರ್ಥಿಯಾಗಿರುವಂಥ ಅಶ್ರಫ್ ಅವರೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ UT ಖಾದರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ರಫ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಬಹಳಷ್ಟು ಸುತ್ತಿನ ಚುನಾವಣಾ ಪ್ರಚಾರವನ್ನು ಮೂಡಿಸಿದ್ರಿ, ಮನೆಗೆ ಹೋಗಿ ಬರ್ತಾ ಇದ್ದೀರಿ, ಕೆಲವು ಸಂಸ್ಥೆಗಳಿಗೂ ಹೋಗಿ ಬರ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ನಿಮಗೆ ಚುನಾವಣಾ ಪ್ರಚಾರದ ಈ ಸಮಯ? ನನ್ನ ಕ್ಷೇತ್ರ ವ್ಯಾಪ್ತಿಯ 210 ಬೂತ್ನಲ್ಲಿ ಎಲ್ಲ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಹಿತೈಷಿ ವರ್ಗದವರು ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ನಮ್ಮ ಮತದಾರರ ಒಲವು ಏನಿದೆ ಇದನ್ನು ಮತವಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ಶ್ರಮವನ್ನು ಇವರು ಪಡ್ತಾ ಇದ್ದಾರೆ. ಈಗಾಗಲೇ 2 ಸುತ್ತಿನ ಮನೆ ಭೇಟಿ ಇವತ್ತು ಮುಗಿದಿದ್ದು, ಉತ್ತಮವಾದ ಆ ಒಂದು ಪ್ರೋತ್ಸಾಹ ಮತ್ತು ಉತ್ತಮವಾದ ಬೆಂಬಲ ಸರ್ವ ಜನರಿಂದ ಇವತ್ತು ವ್ಯಕ್ತ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಅಶ್ರಫ್ ಅವರೇ, ನೀವು ಕಾಂಗ್ರೆಸ್ನಲ್ಲಿದ್ದವರು, ಈಗ JDSಗೆ ಬಂದಿದ್ದೀರಿ. JDSಗೆ ಬಂದ ತಕ್ಷಣ ಅಭ್ಯರ್ಥಿಯಾಗಿದ್ದೀರಿ. ಸೊ ಈ ಹೊಸ ಪಕ್ಷದೊಂದಿಗೆ ಹೊಂದಿಕೊಳ್ಳುವ ಸಮಯದಲ್ಲಿ ಅಭ್ಯರ್ಥಿಯಾಗಿರುವುದು, ಹೊಸ ಪಕ್ಷದ ಬಗ್ಗೆ ಏನು ಹೇಳ್ತೀರಿ? ಅನುಭವ ಅಂದರೆ ಬರೇ ಪಕ್ಷ ಮಾತ್ರ ಚೇಂಜ್, ಉಳಿದದ್ರಲ್ಲೇ ಅನುಭವ ನನಗಿದೆ. ಎಲೆಕ್ಷನ್ ನಿಂತು ಅನುಭವ ಇದೆ, ಕೆಲಸ ಮಾಡಿ ಕೂಡ ಅನುಭವ ಇದೆ. ಆದ್ದರಿಂದ ಪಕ್ಷ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು JDS ಪಕ್ಷ ಸೇರಿದ ತಕ್ಷಣವೇ ಅಭ್ಯರ್ಥಿಯಾಗಿ ಪಕ್ಷ ನನಗೆ ಆಯ್ಕೆ ಮಾಡಿದ್ದು, ಅದೊಂದು ಜನರ ಒಂದು ಬೆಂಬಲದಿಂದ, ಜನರ ಆಶೀರ್ವಾದದಿಂದ, ಪ್ರೀತಿಯಿಂದ ಆಗಿದೆ. ಖಾದರ್ ಅವರೇ, ಒಂದು ಕಡೆ BJPಯವರನ್ನು ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಿಮಗೆ ಮತ ಕೊಡಬೇಡಿ ಮತ್ತು ಅವರಿಗೆ ಆಯ್ಕೆ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಗೊಂದಲದ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, BJPಯ ಪ್ರತಿಪಕ್ಷದವರಿಗೆ ಸ್ಪಷ್ಟತೆ ಮತ್ತು ನಿಖರತೆ ಇಲ್ಲ. ರಾಜಕೀಯವಾಗಿ ನಾವು ಏನನ್ನು ಹೇಳಬೇಕಂತೇಳಿ, ಯಾಕೆ ಅವರು ಇಷ್ಟು 4 ವರ್ಷ ಫೀಲ್ಡಲ್ಲಿ ಇರಲಿಲ್ಲ. ಈ ಕ್ಷೇತ್ರದ ಜನಸಾಮಾನ್ಯರ ಕಷ್ಟ ಸುಖದಲ್ಲಿ ಸ್ಪಂದಿಸುವಂಥ ಯಾವುದೇ ಕೆಲಸ ಅವರು ಮಾಡಲಿಲ್ಲ. ಅವ್ರು ಬರೀ ಅಪಪ್ರಚಾರ ಗೆಲ್ಬೋದಂತ ಆಲೋಚನೆ ಮಾಡಿದರು. ಇದೀಗ ಮನೆಗೆ ಹೋದಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಫಲ ಕೊಡೋದಿಲ್ಲ ಅಂತ ಹೇಳಿದಾಗ ದ್ವಂದ್ವ ಹೇಳಿಕೆಯನ್ನು ಇವತ್ತು ಹೇಳ್ತಾರೆ. ಕೆಲವು ಕಡೆ ಹೇಳ್ತಾರೆ UT ಖಾದರ್ ಒಳ್ಳೆಯವರು, ಅದು ಸಿದ್ದರಾಮಯ್ಯ ಬರಬಾರ್ದು. ಕೆಲವು ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಬರಬೇಕು, ಅದು UT ಖಾದರ್ ಸರಿಯಿಲ್ಲ. ಮತ್ತು ಕೆಲವು ಈ ರೀತಿ ಸಮಾಜ ಮತ್ತು ವಿಭಾಗವನ್ನು ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಖಂಡಿತವಾಗಿಯೂ ಆಗೋದಿಲ್ಲ. ಅಶ್ರಫ್ ಅವರೇ, ನಿಮಗೆ ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಇಂತಹದೆಲ್ಲ ಅವಕಾಶಗಳು, ಅಂದರೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ನೋಡಿ, ನನಗೆ ಏನು ಅವಕಾಶ ಸಿಕ್ಕುವುದಿಲ್ಲ ಅಂತೇಳಿ ಪಕ್ಷ ಬಿಡಲಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಉನ್ನತ ಸ್ಥಾನದಲ್ಲಿ ಕೂಡ ಸ್ಟೇಟ್ದ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದೆ. ನಾನು ಕಾಂಗ್ರೆಸ್ ಬಿಟ್ಟೋದೇನೆಂದರೆ, ಪಕ್ಷದಲ್ಲಿ ನಾವು ಬೆಳೆಸುವಾಗ, ಪಕ್ಷ ಕಟ್ಟುವಾಗ ನಮಗೆ ನ್ಯಾಯಪರ ನಾವು ಹೋರಾಟ ಮಾಡ್ತಾಯಿದ್ದೇವೆ. ಆ ನ್ಯಾಯಪರ ಹೋರಾಟದಲ್ಲಿ ಯಾರೂ ಕೂಡ ನಮಗೆ ಒಂದು ಸಹಕಾರ ಕೊಡಲಿಲ್ಲ. ಒಂದು ಮೇನ್ ಉದ್ದೇಶ ಏನೆಂದರೆ ಕುರ್ಆನ್ ಪ್ರಕರಣ ಇತ್ತು ಬಂಟ್ವಾಳನಲ್ಲಿ. ಅದರ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ, ಯಾರೂ ಕೂಡ ಅದರ ಗಮನ ತರೋದು ಏನಾಗಿದೆ ಎಂಬ ಒಂದು ಅದನ್ನು ಸರಿಯಾದ ವ್ಯವಸ್ಥೆ ಮಾಡದ ರೀತಿಯಲ್ಲಿ ತುಂಬ ನೋವಾಗಿದೆ ನನಗೂ. ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವಾಗ ದೇವೇಗೌಡರು ನನ್ನ ಹತ್ರ ಮಾತಾಡಿದರು. ಕುಮಾರಸ್ವಾಮಿ ಮಾತಾಡುವ ಒಂದು ಏನು ಮೀಡಿಯಾದಲ್ಲಿ ಏನಾದರೂ ಪತ್ರಿಕೆಯಲ್ಲಿ ಬಂದ ತಕ್ಷಣ ಯಾರು ಕೂಡ ನನ್ನನ್ನು ಬಂದು ಮಾತಾಡಿ ಕೂಡ ಸೌಜನ್ಯ ಕೂಡ ತೋರಿಸಲಿಲ್ಲ. ಹಾಗಿರುವಾಗ ನನ್ನ ಒಂದು ಮನಸ್ಸಲ್ಲಿ ಬಂತು, ಇವರಿಗೆ ಏನಾದರೂ ಒಂದು, ಯಾಕೆಂದರೆ ಇದು ಮಾಡಬೇಕು, ನನಗೆ ಯಾರಿಗೆ ಅನ್ಯಾಯ ಆಗ್ತದೆ ಅವರ ಪರವಾಗಿ ನಿಲ್ಲಬೇಕು, ಅವರಿಗೆ ಎಲ್ಲಿಯಾದರೂ ಅನ್ಯಾಯ ಆಗುವಾಗ ನ್ಯಾಯ ಕೊಡಿಸ್ಬೇಕಂತ ಒಂದು ನನ್ನ ಇದರಿಂದ ನಾನು JDS ಸೇರಿದ್ದೇನೆ. JDS ಅಭ್ಯರ್ಥಿ ಅಶ್ರಫ್ ಅವರು ಖಾದರ್ ಅವರು ಕೊಟ್ಟ ಸವಾಲನ್ನು ಎದುರಿಸಲಿಕ್ಕೆ ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೇನೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ನೀವು? ಸಂತೋಷ, ನಮ್ಗೆ ಭಾಳ ಸಂತೋಷ ಇದೆ. ಇದಕ್ಕೆ ಅದು ಸ್ವೀಕರಿಸಬೇಕಂತೇಳಿ ನಾವು ಕೂಡ ಹೇಳಿದಲ್ವಾ. ಇದಕ್ಕೆ ಚುನಾವಣೆಯ ಫಲಿತಾಂಶ ಇವರೆಲ್ಲ ಅನಿಸಿಕೆಗಳು ಉತ್ತರ ಕೊಡ್ತದೆ. ಅಶ್ರಫ್ ಅವರೇ, ನಿಮಗೆ ಗೊತ್ತಿದೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಸೊ ಆದ್ದರಿಂದ ಈ ಕ್ಷೇತ್ರದಲ್ಲಿ ನೀವು ಸ್ಪರ್ಧಿಸಿ ಏನು ಸಾಧಿಸಲಿಕ್ಕೆ ಹೊರಟಿದ್ದು? ಭಾರಿ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾನು ಮಂಗಳೂರಲ್ಲಿ ನಿಲ್ಲಬೇಕಂತ ಇದ್ದೆ, ನಾನು JR ಲೋಬನ ಎದುರಲ್ಲಿ. ಆವಾಗ ಇಲ್ಲಿಯ ಅಭ್ಯರ್ಥಿ UT ಖಾದರ್ ಅವರೇ ನನ್ನನ್ನು ಇಲ್ಲಿ ಕರೆಸಿದ್ದು, ಚಾಲೆಂಜ್ ಮಾಡಿಕೊಂಡು, ತಾಕತ್ತಿದ್ದರೆ ಬನ್ನಿ ಅಂತ ಹೇಳಿಕೊಂಡು ಅವರೇ ಕರೆಸಿದ್ದು ನನ್ನನ್ನು. ಕರೆಸುವಾಗ ನೋಡಿ, ಒಬ್ಬ ಮನುಷ್ಯನನ್ನು ಅಷ್ಟು ನೀಚ ಮಾಡುವಾಗ ಅದು ಇಲ್ಲಿಯ ಜನರೇ ನನ್ನನ್ನು ಇಲ್ಲಿ ಕರೆಸಿದ್ರು, ನೀವು ಬರಬೇಕಂತ ಹೇಳಿಕೊಂಡು. ನೀವು ಬರಬೇಕು, ಅವ್ರು ಏನು ನಿಮ್ಮನ್ನು ಕರೆದಿದ್ದಾರೆ ಚಾಲೆಂಜ್ ಆಗಿ, ಅದನ್ನು ಚಾಲೆಂಜ್ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಬರಬೇಕಂತ ಜನರು ಕರೆದಿದ್ದಾರೆ. ಈಗ ವಾತಾವರಣ ಒಳ್ಳೆಯದು, ಬದಲಾವಣೆ ಬಯಸಿದ್ದಾರೆ ಜನರು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆದರೂ ಕೂಡ ಇಲ್ಲಿ 3 ಬಾರಿ 2 ಬಾರಿ ಕಮ್ಯುನಿಸ್ಟ್ ಪಾರ್ಟಿ ಆಯ್ಕೆ ಆಗಿದೆ, 1 ಬಾರಿ BJP ಕೂಡ ಇಲ್ಲಿ ಆಯ್ಕೆ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ.
ಆದರೆ ಇವತ್ತು ಜನರು ಏನು ಮಾಡಿದಂದರೆ ಇಲ್ಲಿ ಬದಲಾವಣೆ ಬಯಸಿದ್ದಾರೆ. ಬದಲಾವಣೆ ಲಾಸ್ಟ್ ಟರ್ಮಲ್ಲಿ 29,000 ಏನು ಇಟುಕಾದರವರು ವಿನ್ ಆಗಿದ್ದಾರ, ಅದಕ್ಕೆ ಈ ಎಲೆಕ್ಷನ್ಗೆ ತುಂಬ ವ್ಯತ್ಯಾಸ ಇದೆ. ಆವಾಗ ಪರ್ಯಾಯ ಒಬ್ಬ ನ್ಯಾಯಬದ್ಧವಾದ ಲೀಡರ್ ಇಲ್ಲದ ಕಾರಣದಿಂದ ಜನರು ಮತ್ತು ಆ ಪಕ್ಷ BJP ಬರೋದು ಬೇಡ ಅಂತ ಹೇಳಿಕೊಂಡು ಇದು ಮಾಡಿದ್ರು ಹೊರತು, ಈಗ ಗೊತ್ತಾಗಿದೆ ಒಬ್ಬ ಒಳ್ಳೆಯ ಅಭ್ಯರ್ಥಿ ಇಲ್ಲಿ JDS ಪಕ್ಷ ಕೊಟ್ಟಿದೆ. ಆ ವಾತಾವರಣ ನಾವು ಹೋದ ಕಡೆ ಎಲ್ಲ ಕೂಡ ತುಂಬ ಸ್ವಾಗತ ಆಗಿದೆ. ಯುವಕರು ಅದರಲ್ಲಿ ಕೂಡ ಯುವಕರು ಕೂಡ ತುಂಬ ನನ್ನ ಪಕ್ಷ ಬರ್ತಾ ಇದ್ದಾರೆ, ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಖಾದರ್ ಅವರೇ, ನೀವು ಮಂತ್ರಿಯಾಗಿದ್ದವರು, ಸರ್ಕಾರ ರಚನೆ ನೀವು ಮತ್ತೆ ಮಂತ್ರಿಯಾಗುವ ನಿರೀಕ್ಷೆಯಲ್ಲಿದ್ದೀರಿ. ಆದರೆ BJPಯವರು ಹೇಳ್ತಾ ಇದ್ದಾರೆ ಈ ಬಾರಿ ನಾವೇ ಸರ್ಕಾರ ರಚಿಸೋದು ಅಂತ. ನೀವೇನು ಹೇಳ್ತೀರಿ? ನೋಡಿ, ಇದೆಲ್ಲ ಸ್ವಾಭಾವಿಕ. ಯಾಕಂತ ಹೇಳಿದರೆ ಅವರು ಯಾವ ಆಧಾರದಲ್ಲಿ ಇವತ್ತು ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಇವತ್ತು ಹೇಳ್ತಾ ಇದ್ದೇವೆ, ನಾವು ಉತ್ತಮವಾದ ಕೆಲಸ ಮಾಡಿಕೊಂಡು ಯಾವುದೇ ನಮಗೆ ಆಡಳಿತ ವಿರೋಧ ಇಲ್ಲದೆ ಎಲ್ಲರೂ ಕೂಡ ಇವತ್ತು ಜನ ಮೆಚ್ಚುವಂಥ ನಾವು ಕೆಲಸ ಇವತ್ತು ಮಾಡಿದ್ದಾರೆ. ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ರಚಿಸುವ ಹಂತದಲ್ಲಿಂದ ಭಾಳ ಸ್ಪಷ್ಟವಾಗಿ ಇವತ್ತು ಕೊಟ್ಟಿದೆ. ಇವರು ಯಾವ ಆಧಾರ ಹೇಳ್ತಾ ಇದ್ದಾರೆ? ಯಾವ ಸರ್ವೆ ರಿಪೋರ್ಟ್ ಇವರಿಗೆ? ಯಾರು ಇವರನ್ನು ನಂಬ್ತಾರೆ? ಅಧಿಕಾರದಲ್ಲಿದ್ದಾಗ ಜೈಲಿಗೆ ಹೋಗಿ ಬಂದು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ, ಒಂದು ಹಕ್ಕುಪತ್ರ ಮತ್ತು ಒಂದು ರೇಷನ್ ಕಾರ್ಡ್ ಒಂದು ಯೋಗ್ಯತೆ ಇಲ್ಲದವರು ಇವತ್ತು ಯಾವ ರೀತಿ ಜನರ ಬಳಿಗೆ ಹೋಗಿ ಏನನ್ನು ಮಾತಾಡ್ತಾರೆ? ಏನಾದರೂ ಈ ರಾಜ್ಯದ ವಿಕಾಸದ ಬಗ್ಗೆ ಮಾತಾಡ್ತಿದ್ದಾರಾ? ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ವಿದ್ಯಾರ್ಥಿಗಳ ಬಗ್ಗೆ, ಯುವ ಜನಾಂಗದ ಬಗ್ಗೆ, ರೈತರ ಬಗ್ಗೆ ಏನಾದರೂ ಕಾರ್ಯಕ್ರಮ ಇದೆಯಾ? ಮನೆಗೆ ಹೋಗಿ ಜಾತಿ ಆಧಾರದಲ್ಲಿ ಮತ್ತು ಧರ್ಮ ಆಧಾರದಲ್ಲಿ ಸಮಾಜ ವಿಭಾಗ ಮಾಡಿ ಮತ ಪಡಲಿಕ್ಕೆ ಪ್ರಯತ್ನ ಪಡೋದು ಹೊರತು ಈ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ಒಂದು ಕೊಡುಗೆ ಇದೆ ಅಂತ ಹೇಳಬೇಕಾಗ್ತದೆ. ಅಶ್ರಫ್ ಅವರೇ, ನಮಗೆ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JDS ಕೇವಲ ನಾಯಕರ ಪಕ್ಷ, ಇಲ್ಲಿ ಕಾರ್ಯಕರ್ತರ ಕೊರತೆ ಇದೆ JDSಗೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಚುನಾವಣೆಗೆ ಸ್ಪರ್ಧಿಸಿ ಕಾರ್ಯಕರ್ತರ ಕೊರತೆಯನ್ನು ಹೇಗೆ ನೀಗಿಸಿಕೊಂಡು ಹೋಗ್ತಾ ಇದ್ದೀರಿ? ನೋಡಿ, ನಾನು ಒಬ್ಬ ಹೋರಾಟದಲ್ಲಿರುವಾಗ ಎಲ್ಲ ಜನರು ನನಗೆ ಬೆಂಬಲ ನಿಂತಿದ್ದವರು. ನನ್ನ ಮುಸ್ಲಿಂ ಸಂಘಟನೆ ಒಕ್ಕೂಟ ಅದರಲ್ಲಿ ಕೂಡ ಎಲ್ಲ ನನ್ನ ಬೆಂಬಲ ನಿಂತವರು. ನಾನು ಪಕ್ಷಕ್ಕೆ ನಿಲ್ಲುವಾಗ ಅವರೇ ಬಂದು ಸ್ವಯಂಪ್ರೇರಿತವಾಗಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ JDS ಪಕ್ಷ ಅಂದರೆ ಇಲ್ಲಿ ಒಂದು ಟೈಮಲ್ಲಿ ತುಂಬ ಬೆಳವಣಿಗೆ ಇತ್ತು. ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಮೆಂಬರ್ ಇತ್ತು. ಕೆಲವು ನಾಯಕರುಗಳ ಕೊರತೆಯಿಂದ ಅದನ್ನು ಇದು ಮಾಡಿದರು. ಈಗ ಆ ಪಕ್ಷವನ್ನು ಕಟ್ಟಲಿಕ್ಕೆ ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದಂಥ ಯುವಕರು ನನಗೆ ಬಂದು ಬೆಂಬಲ ಕೊಡ್ತಾರೆ, ನನಗೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಟೀಮನ್ನು ಕಟ್ಟಿದ್ದೆ ನಾನು. ಪ್ರತಿ ಉಳ್ಳಾಲ ಈ ಕ್ಷೇತ್ರದಲ್ಲಿ ಕೂಡ ಮತ್ತು ಹೊರಗಡೆ ಈ ನಮ್ಮ ತಲಪಾಡಿ ಆಗಲಿ, ಕೇಸ್ ರೋಡ್ ಆಗಲಿ, ಸಚ್ಪ, ಬೊಳ್ಯಾರಿ ಎಲ್ಲ ಕಡೆ, ಈ ನಮ್ಮ ಮಂಜನಾಡಿ, ದಾರ್ಲೆಕಟ್ಟೆ ಈ ರೀತಿಯೆಲ್ಲ ಒಳ್ಳೆ ವಾತಾವರಣ ಒಳ್ಳೆ ಉಂಟು. ನಾನು ರಾತ್ರಿ ಹಗಲು ದುಡಿತಾ ಇದ್ದೇನೆ. ಯುವಕರು ಕರೆಸಿ ಈಗ ನಿನ್ನೆ ಕೂಡ ಇಲ್ಲಿ ಫಜೀರ್ ಗ್ರಾಮದಲ್ಲಿ 70 ಮಂದಿ JDS ಪಕ್ಷ ಸೇರಿದ್ರು. ಈಗ ಇವತ್ತು ಕೆಲವು ರಾತ್ರಿ ಕೂಡ ಒಂದು 50 ಮಕ್ಕಳು ಫೋನ್ ಮಾಡಿದರೆ ಸೇರ್ತಾ ಇದ್ದಾರೆ. ಈ ರೀತಿ ವಾತಾವರಣ ಇದೆ. ಆ ರೀತಿಯಲ್ಲಿರುವಾಗ ಬೆಳವಣಿಗೆ ಒಳ್ಳೆಯದೆ. ಇವತ್ತು ಈ ಸಮಯದಲ್ಲಿ ಕೂಡ ನನಗೆ ಮತ್ತು BJPಗೆ ಫೈಟ್ ಕೊಡ್ತಾ ಇದೆ ನನ್ನ ಇದರಲ್ಲಿ. BJPಯವರು ಈಗ ಅಲೆಯ ನಿರೀಕ್ಷೆಯಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಹೋದ ಕೂಡಲೇ ಒಂದು ಅಲೆ ನಿರ್ಮಾಣವಾಗ್ತದೆ, ಅದು BJP ಪರ ಅಲೆ ನಿರ್ಮಾಣ ಆಗ್ತದೆ ಅಂತ. ಇದಕ್ಕೆ ನೀವೇನು ಹೇಳ್ತೀರಿ? ಅದೇ ಹೇಳಿದಲ್ಲ, ಇವರಿಗೆ ಯಾವುದೇ ಬಂಡವಾಳ ಇಲ್ಲ. ಇವರೆಲ್ಲವೂ ಕೂಡ ಇವತ್ತು ಒಮ್ಮೆ ಅಮಿತ್ ಶಾ ಮತ್ತು ಮೋದಿಯ ಮೇಲೆ ಒಪ್ಪಿದ್ದಾರೆ. ಅಮಿತ್ ಶಾ ಒಂದು 2-3 ಸಲ ಬಂದ ತಕ್ಷಣ ಇಲ್ಲಿಯ ಪರಿಸ್ಥಿತಿ ನೋಡಿ ಅವರಿಗೆ ಜ್ವರ ಬಂದು ಹೋದವ್ರು ಮತ್ತೆ ಅವರು ಬರಲೇ ಇಲ್ಲ. ಈ ಕಡೆ ಈ ವಿಚಾರ ಬೇಡ ಅಂತೇಳಿ ಅವ್ರು ಬಿಟ್ಟು ಬಿಡೋದು ವಿಚಾರ ಗೊತ್ತಾಗಿದೆ. ಮೋದಿಯವರು ಇವತ್ತು ಪ್ರೈಮ್ ಮಿನಿಸ್ಟರ್ ಬರಬೇಕಲ್ಲ, ಏನು ಮಾಡೋದು? ಬರ್ತಾರೆ, ಮಾತಾಡ್ತಾರೆ. ಅದು ಅವತ್ತಿನ ಮಾತಿಗೂ ಇವತ್ತಿನ ಮಾತಿಗೂ ಭಾಳ ವ್ಯತ್ಯಾಸ ಇದೆ. ಈ ದೇಶದ ಮತ್ತು ನಮ್ಮ ಜಿಲ್ಲೆಯ ಜನಸಾಮಾನ್ಯರು ಇವತ್ತು 4 ವರ್ಷ ಆಡಳಿತ ನೋಡಿಕೊಂಡು ದೊಡ್ಡ ಮಹತ್ವ ಯಾವುದು ಕೂಡ ಕೊಡೋದಿಲ್ಲ. ನಮ್ಮ ನರೇಂದ್ರ ಮೋದಿ ಅವರ ಮಾತು ಇವತ್ತು ಹೇಗಿದೆ ಅಂತ ಹೇಳಿದರೆ, ನರೇಂದ್ರ ಮೋದಿ ಅವರ ಮಾತು ಮತ್ತು ಚೈನಾದ ವಸ್ತುಗೆ ವ್ಯತ್ಯಾಸ ಇಲ್ಲ. ಎರಡಕ್ಕೂ ಕೂಡ ಗ್ಯಾರಂಟಿಯೂ ಇಲ್ಲ, ವ್ಯಾರಂಟಿಯೂ ಇಲ್ಲ, ಏನಂದರೆ ವಿಚಾರ ಇಲ್ಲ. ಆದ ಕಾರಣ ಜನ ಏನು ಗಂಭೀರವಾಗಿ ಇವತ್ತಿನ ಸ್ವೀಕರಿಸ್ತಾ ಇಲ್ಲ. ಅಶ್ರಫ್ ಒಂದು ವರ್ಗ, ಒಂದು ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿ, ಅವರನ್ನು ಯಾಕೆ ಇಲ್ಲಿಯ ಮತದಾರರು ಆಯ್ಕೆ ಮಾಡಬೇಕೆಂಬ ಪ್ರಶ್ನೆ ಹೇಳ್ತದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಅಶ್ರಫ್ದು ಒಂದು ಸಮುದಾಯದ ಗುರುತಿಸಿ ಲೀಡರ್ ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಆದರೆ ಕೂಡ ನನ್ನ ಇದು ಇನ್ನೊಂದು ಸಮುದಾಯದವರು ಕೂಡ ನನ್ನ ಮೇಲೆ ಬಹಳ ರೀತಿಯಲ್ಲಿ ಗೌರವ ಕೊಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಒಬ್ಬ ನಾಯಕನಾಗಬೇಕಾದರೆ ಆಯಾಯ ಸಮುದಾಯದ ಪರವಾಗಿ ಹೋರಾಟ ಮಾಡಬೇಕು.
ಯಾಕೆಂದರೆ ಇನ್ನೊಂದು ಸಮುದಾಯದ ಅನ್ಯಾಯ ಮಾಡುವುದಂತಲ್ಲ, ಅವರ ವಿರುದ್ಧ ಮಾತಾಡುವುದಂತಲ್ಲ. ನಮ್ಮ ಹೋರಾಟದಲ್ಲಿ ಯಾರಿಗೆ ಅನ್ಯಾಯ ಆಗಬಾರ್ದು, ಯಾರಿಗೆ ತೊಂದರೆ ಆಗಬಾರ್ದು. ನನ್ನ ಇಷ್ಟು ಸಮಯದಲ್ಲಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗುವಾಗ ನಾವು ಹೋರಾಟ ಮಾಡುವಾಗ ಇನ್ನೊಂದು ಯಾವ ಸಮುದಾಯಕ್ಕೆ ಕೂಡ ನೋವಾಗಲಿಲ್ಲ, ನಾವು ತೊಂದರೆ ಕೂಡ ಕೊಡಲಿಲ್ಲ. ಆ ಕಾರಣದಿಂದ ಅವರು ಕೂಡ ಬಯಸಿದ್ದಾರೆ, ಇದು ಒಳ್ಳೆಯ ಕ್ಯಾಂಡಿಡೇಟ್, ಒಳ್ಳೆಯ ಅಭ್ಯರ್ಥಿ, ನಮಗೆ ಕೂಡ ಒಳ್ಳೆಯ ಕೆಲಸ ಆಗ್ಬೋದು ಅಂತ ಅವರು ಕೂಡ ನನಗೆ ಬೆಂಬಲ ಕೊಡ್ತಾರೆ, ಮತ ಕೊಡ್ತಾರೆ ಅಂತ ಭರವಸೆ ಖಂಡಿತವಾಗಿದೆ. ಮತ್ತು ನಾನು ಯಾವತ್ತೂ ಕೂಡ ಜನರನ್ನು ಮೋಸ ಮಾಡೋದ ರೀತಿಯಲ್ಲಿ ರಾಜಕಾರಣಿಗಳು ಜನರನ್ನು ಮೋಸ ಮಾಡ್ತಾರೆ. ಈಗೇನಾಗಿದೆ, ದೇವರನ್ನು ಕೂಡ ಮೋಸ ಮಾಡುವಂಥ ಪರಿಸ್ಥಿತಿ ಈಗ ಹುಟ್ಟಿಯಾಗಿದೆ. ಯಾಕೆಂದರೆ ನೋಡಿ, ನಾವೊಬ್ಬ ಮುಸಲ್ಮಾನರಾಗಿ ನಾವು ಒಬ್ಬ ಲೀಡರನ್ನು ಯಾರನ್ನು ಕರೆಸ್ಕೊಂಡು ನಮಾಜಿ ಮಾಡುವಂಥ ಪರಿಸ್ಥಿತಿ ಬಂದರೆ ಅದು ಅವಕಾಶ ಅಲ್ಲಿ ಇಲ್ಲ. ದರ್ಗಾಗೆ ಯಾರಿಗೂ ಕೂಡ ಪ್ರವೇಶ ಆಗ್ಬೋದು. ನಮಾಜಿಗೆ ಬರೀ ಮುಸಲ್ಮಾನ್ ಆದ ನಂತರವೇ ಅವರು ನಮಾಜ್ ಮಾಡಬೇಕು. ಆಗ ಅವರನ್ನು ತಂದು ನಮಾಜ್ ಮಾಡುವಂಥ ಪದ್ಧತಿ ನಾವು ಮಾಡಿದರೆ ಅದು ನಾವು ದೇವರಿಗೆ ಮೋಸ ಮಾಡೋದು. ನನ್ನ ಮನಸ್ಸಲ್ಲಿಲ್ಲ, ನಾನು ನಮಾಜ್ ಮಾಡುವಾಗ ನನ್ನ ಎಂಥ ಒಂಥರ ಇರ್ತದೆ ಅಲ್ವಾ, ಅದೇ ಥರ ನನ್ನನ್ನು ಕರ್ಕೊಂಡು ಹೋಗು ಒಂದು ದೇವರ ಮುಂದೆ ನಿಲ್ಲಿಸು ಪೂಜೆ ಮಾಡು ಅಂತ ಹೇಳಿದರೆ ಅದು ನಾವು ಪೂಜೆ ಮಾಡಲಿಕ್ಕೆ ನನ್ನ ಮನಸ್ಸಿಗೆ ಒಪ್ಪಲ್ಲ. ಯಾಕೆಂದರೆ ನಾನು ಗೌರವಿಸ್ತೇನೆ ಯಾರಾದರೂ ಕೂಡ. ಯಾವ ಧರ್ಮ ಅವರವ್ರ ಧರ್ಮ ಆರಾಧನೆ ಮಾಡುವಂಥ ದೇವರನ್ನು ನಾವು ಗೌರವಿಸೋ ನಮ್ಮ ಕರ್ತವ್ಯ. ದೇವಸ್ಥಾನ ಹೋಗ್ಬೋದು, ಮಸ್ಜಿದಿಗೆ ಹೋಗ್ಬೋದು, ಮತ್ತು ಚರ್ಚಿಗೆ ಹೋಗ್ಬೋದು. ಹೋಗಿ ಅವ್ರಿಗೆ ಏನು ಅಭಿವೃದ್ಧಿ ಕೆಲಸ ಆಗಬೇಕು, ಅವ್ರಿಗೇನು ಅದು ಮಾಡಿಕೊಡುವಂಥ. ಮತ್ತು ನಿಂತು ದೇವರ ಹತ್ರ ಪೂಜೆ ಮಾಡೋದಾದ್ರೆ ನಾವು ದೇವರಿಗೆ ಮೋಸ ಮಾಡೋದು ನಾನು ನಂಬುತ್ತಾ ಇಲ್ಲ. ಈಟಿಗಾದರವರು ಎಲ್ಲಿ ದೇವಸ್ಥಾನ ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ, ಅವರು ಮನಸ್ಸಲ್ಲಿ ಒಪ್ತಾರಾ? ಅವರು ಅದು ನಾನು ನಂಬುತ್ತಾರೆ ಅಂತ ಹೇಳ್ತಾರಾ? ಇಲ್ಲ, ಅದು ಬರೇ ಓಟು ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಅದು ಸರಿಯಲ್ಲ ಯಾರಾಗಲಿ. ಈಗ ನನ್ನ ಪಕ್ಷದಲ್ಲಿ ಹಿಂದೂ ನಾಯಕರುಗಳಿದ್ದಾರೆ, ಅವರು ಎಲ್ಲಿಯಾದರೂ ನಾನು ದೇವಸ್ಥಾನ ಹೋಗಿ ಪೂಜೆ ಮಾಡೋಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ಅದನ್ನು ನಂಬ್ತಾ ಇಲ್ಲಲ್ಲ, ನಾವು ಗೌರವಿಸ್ತೇನೆ ಅಷ್ಟೇ. ಆಗ ಅವರಿಗೆ ಗೊತ್ತಿದೆ ಅದು ಬೇಕಾದದ್ದು. ಇವತ್ತು ರಾಜಕಾರಣಿಗೆಲ್ಲೇನು ಸುಮ್ಮನೆ ಅದು ಜಾಸ್ತಿ ಆಗಿರೋದು ಕಾಂಗ್ರೆಸ್ಸಲ್ಲಿ, BJPಯಲ್ಲಿ ಕೂಡ ಆ ಥರ ಇಲ್ಲ, JDSಯಲ್ಲಿ ಕೂಡ. ಈ ಕಾಂಗ್ರೆಸ್ಸಲ್ಲಿ ಬರೇ ಧಾರ್ಮಿಕವಾಗಿ ದೇವರ ಮುಂದೆ ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಮೊದಲಿಗೆ ಅದು ನಿಲ್ಲಬೇಕು. ಇಲ್ಲಿ ದೇವರನ್ನು ಮೋಸ ಮಾಡುವಂಥ ಕೆಲಸ ಇದೆಯಲ್ಲ ಅದು ನಿಲ್ಲಬೇಕು. ಹೇಗಾದರೂ ರಾಜಕಾರಣಿ ಜನರು ಮೋಸ ಮಾಡ್ತಾರೆ, ಈಗ ದೇವರನ್ನು ಕೂಡ ಮೋಸ ಮಾಡಲಿಕ್ಕೆ ಶುರುವಾಗಿದೆ. ಸೊ ನರೇಂದ್ರ ಮೋದಿಯವರು ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದಾಗಲೆಲ್ಲ ಅವರು ಸ್ಥಳೀಯ ವಿಷಯಗಳನ್ನು ಹೆಚ್ಚು ಮಾತನಾಡ್ತಾ ಇದ್ದಾರೆ. ನಿಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಆಗಲಿ ಅಥವಾ ಬೇರೆ ಯಾರೇ ಕೇಳುವ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವ ಅಥವಾ ಪ್ರತಿಕ್ರಿಯಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಏನು ಹೇಳ್ತೀರಿ? ಅದನ್ನು ಹೇಳಿದೆಲ್ಲ, ಪ್ರಧಾನಮಂತ್ರಿಯವರ ಮಾತಿಗೆ ಮತ್ತು ಚೈನಾ ವಸ್ತು ಒಂದೇ ರೀತಿ. ಅದಕ್ಕೆ ಗ್ಯಾರಂಟಿ ಮತ್ತು ವ್ಯಾರಂಟಿ ಯಾವುದಿಲ್ಲ. ಎಲ್ಲಿ ಯಾರು ಮಾತಾಡ್ತಾರೆ ಅದಕ್ಕೆ ಬದ್ಧತೆ ಉಂಟು, ಅದನ್ನು ಈಡೇರಿಸುವ ಕೆಲಸ ಯಾವುದು ಕೂಡ ಇವತ್ತು ಯಾರು ಕೂಡ ಗಂಭೀರವಾಗಿ ಇವತ್ತು ಅದನ್ನು ಸ್ವೀಕರಿಸ್ತಿಲ್ಲ. ನಾವು ಮಾತಾಡಿ ವಿಶ್ವದೇವರು ಇವತ್ತು ಅದನ್ನು ಗಂಭೀರವಾಗಿ ಸ್ವೀಕರಿಸ್ತಿಲ್ಲ. ಅಶ್ರಫ್ ಅವರು, ಮತ್ತೊಮ್ಮೆ ಇದೇ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಯಾಕೆ ಈ ಕ್ಷೇತ್ರದ ಜನ, ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನ ನಿಮ್ಮನ್ನು ಆಯ್ಕೆ ಮಾಡಬೇಕು? ನೋಡಿ, ಜನರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಈಗ ಜನರು ಈಗ ಅಭಿವೃದ್ಧಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ರಸ್ತೆ, ತೋಡು, ನೀರು ಅದೆಲ್ಲ ಅಗತ್ಯ ಅಲ್ಲ, ಅದು ಮಾಡಲೇಬೇಕು. ಪ್ರತಿಯೊಬ್ಬ ಜನಪ್ರತಿನಿಧಿ ಅವರು ಮಾಡುವಂಥ ಕೆಲಸ. ನಾನು ಕಾರ್ಪೊರೇಟರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲರೂ ಮಾಡಬೇಕಲ್ಲ. ನಾವು ಟ್ಯಾಕ್ಸ್ ಕಟ್ಟುವಂಥ ಹಣದಿಂದ ನಾವು ಕೆಲಸ ಮಾಡಬೇಕು. ಇರುವುದೇನೆಂದರೆ ಇಲ್ಲಿ ಶಾಂತಿ ಸುವ್ಯವಸ್ಥೆ, ಐಕ್ಯತೆ ಬೇಕಾಗ್ತದೆ. ಯಾರಾದರೂ ಒಬ್ಬ ನೋಡಿ, ಇಲ್ಲಿ ಏನಾದರೂ ತೊಂದರೆ ಆದ ತಕ್ಷಣವೇ ಒಬ್ಬನನ್ನು ಹಿಡ್ಕೊಂಡು 10 ಜನರನ್ನು ಪೊಲೀಸರು ಹಿಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ಅದು ತಪ್ಪೋ ಸರಿ ಅಂತ ಸರಿಪಡಿಸುವಂಥ ಕೆಲಸ ಒಬ್ಬ ಆಯ್ಕೆ ಮಾಡಿದಂಥ ಶಾಸಕರ ಕೆಲಸ. ಇದು ಇಲ್ಲಿ ಮಾಡ್ತಾ ಇಲ್ಲ. ನೋಡಿ, ಪೊಲೀಸರು ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಇಲಾಖೆಯಿಂದ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲ ಪೊಲೀಸರನ್ನು ನಾವು ದೂರ್ತಾ ಇಲ್ಲ, ಕೆಲವು ಪೊಲೀಸರಿಂದ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಉಲ್ಲಾಲ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಣುವುದೇ ಅದೇ. ಇಲ್ಲಿ ಕೋಡಿಯಲ್ಲಿ ಕೂಡ ಗಲಭೆ ಆಯಿತು, ಜಾತಿ ಗಲಭೆ ಆಯಿತು. ಸಿಕ್ಕವರ ರಾತ್ರಿ ಆಗಲು ಮನೆಗೆ ನುಗ್ಗಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ಅದನ್ನು ಸರಿಪಡಿಸುವಂಥ ಕೆಲಸ ಶಾಸಕರದ್ದಲ್ಲ. ಯಾರು ನ್ಯಾಯ ಕೊಡಬೇಕು, ಯಾರು ತಪ್ಪು ಮಾಡ್ತಾರೆ ಅವ್ರು ಶಿಕ್ಷೆ ಕೊಡಿ. ಅದಕ್ಕೆ ನಾವು ಬೆಂಬಲಿಸ್ತಾ ಇಲ್ಲ. ಅದೇ ಈ ರೀತಿ ಆಗ್ತಾ ಇದೆ. ಆದ್ದರಿಂದ ಒಂದು ಬದಲಾವಣೆ ಇಲ್ಲಿ ಜನರು ಬಯಸಿದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆಗೆ ತಕ್ಕ ನಾ ಜನರಿಗೆ ಕೆಲಸ ಮಾಡಿ ಕೊಡ್ತಾನೆ, ಭರವಸೆಯನ್ನು ಕೂಡ ಕೊಡ್ತಾ ಇದ್ದೇನೆ. ನಾನು ಸೋಲಲ್ಲಿ ಗೆಲ್ಲಲಿ ಇಲ್ಲಿ ನಿರಂತರವಾಗಿ ಜನರ ಪರವಾಗಿ ನಿಲ್ತೇನೆ. ಜನರ ಮುಂದೆ ನಿಂತು ಜನರಿಗೆ ನ್ಯಾಯ ಕೊಡಲಿಕ್ಕೆ ಹೋರಾಟ ಮಾಡ್ತೇನೆ. ಅಶ್ರಫ್ ಅವರೇ, ಎಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಅಥವಾ ಉಳ್ಳಾಳ ಕೋಮು ಸೂಕ್ಷ್ಮ ಪ್ರದೇಶ, ಇಲ್ಲಿ
ಗಲಭೆ ಗಲಾಟೆ ಘರ್ಷಣೆಗಳು ಆಗಾಗ ನಡೀತಾ ಇರ್ತವೆ. ಇದನ್ನು ತಡೆಯುವ ದಿಸೆಯಲ್ಲಿ ಏನಾದರೂ ಯೋಜನೆ ರೂಪಿಸಿಕೊಂಡು ನೀವು ಮುಂದುವರಿತಾ ಇದ್ದೀರಾ? ನೋಡಿ, ಯೋಜನೆ ಶಾಂತಿ ಕಾಪಾಡಲಿಕ್ಕೆ ಬೇರೆ ಏನು ದೊಡ್ಡ ದೊಡ್ಡ ಯೋಜನೆ ಅಗತ್ಯ ಇಲ್ಲ. ಮನಸ್ಸನ್ನು ಇಟ್ಕೊಂಡು ಜನರ ಹೋಗಿ ಸೇರಿಸಿ ಒಂದು ಮಾತಲ್ಲಿರುವುದು, ಆ ಮಾತನ್ನು ಸರಿ ಮಾಡಿದರೆ ಅದು ಖಂಡಿತವಾಗಿ ಇಲ್ಲಿ ಯಾವತ್ತೂ ಕೂಡ ಜಾತಿ ಗಲಭೆ ಆಗಲ್ಲ. ಅದನ್ನು ಸರಿಪಡಿಸುವಂಥ ಮೊದಲ ಆದ್ಯತೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಒಳ್ಳೆ ಜನರು, ಇಲ್ಲಿ ನಾನು ಕೆಲವು ವಿಚಾರದಲ್ಲಿ ಗಲಭೆ ಆಗದೆ ಹೊರತು ಇಲ್ಲಿ ಒಳ್ಳೆ ಜನರು, ಹಿಂದೂ ಆಗಲಿ ಈಗ ಮಗುವೀರ ಪಟ್ಟಣದಲ್ಲಿ ಒಳ್ಳೆ ಜನರು, ಏನು ಅದಕ್ಕೇನಿದ್ದಲ್ಲ. ಕೆಲವು ವಿಚಾರದಲ್ಲಿ ಆಗ್ತದೆ, ಅದನ್ನು ಸರಿಪಡಿಸೋಂಥ ಕೆಲಸ ನಾವು ಆಗಬೇಕು. ನೀವು ಚುನಾವಣೆಗೆ ಸ್ಪರ್ಧಿಸಿದಿರಿ, ನಿಮ್ಮ ದೊಡ್ಡ ಮಟ್ಟದ ಮತದಾರರು ಮುಸ್ಲಿಮರಾಗಿದ್ದಾರೆ ಈ ಕ್ಷೇತ್ರದಲ್ಲಿ. ಆದರೆ ಮುಸ್ಲಿಮರಲ್ಲಿಯೇ ಕೆಲವು ಗೊಂದಲಗಳಿದ್ದಾವೆ. ಸೊ ಅದು ನಿಮ್ಮನ್ನು ಕೇಂದ್ರೀಕರಿಸಿದೆ. ಅಂದರೆ ಅಲ್ಲಿ ಒಂದು ಗುಂಪುಗಾರಿಕೆ ಏನಿದೆ, ಅದಕ್ಕೆ ನೀವು ಆ ವಿಷಯದಲ್ಲಿ ನಿಮ್ಮನ್ನು ಪ್ರತ್ಯೇಕ ಒಂದು ಗುಂಪಿನೊಂದಿಗೆ ನಿಮ್ಮನ್ನು ಗುರುತಿಸುವ ಅವರನ್ನು ಪ್ರಯತ್ನಗಳು ನಡೀತಾ ಇದ್ದಾವೆ. ಇದಕ್ಕೆ ನೀವೇನು ಹೇಳ್ತೀರಿ? ನಾವೇನು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ, ಒಮ್ಮೆ ಧೂಳೆದ್ದಾಗ ಒಮ್ಮೆ ಕಣ್ಣೊಮ್ಮೆ ಏನು ಕೂಡ ಕಾಣುವುದಿಲ್ಲ. ಪರಸ್ಪರ ಒಬ್ಬರೊಬ್ಬರು ಮಾತಾಡೋ ವಿಚಾರ ಮಾತ್ರ ಕಾಣ್ತದೆ. ಆ ಧೂಳುಗಳು ಸೆಟ್ಲ್ ಆದಾಗ ಸತ್ಯ ಏನಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಸುಮ್ಮನಿದ್ದೇವೆ. ಒಮ್ಮೆ ಧೂಳು ಎದ್ದಿದೆ, ಧೂಳು ಸೆಟ್ಲ್ ಆಗ್ತಾ ಉಂಟು, ಆಗ ಕ್ಲಾರಿಟಿ ಆಗ್ತದೆ, ನಮ್ಮದೇನು ತಪ್ಪಿಲ್ಲ ಅಂತ ಜನರಿಗೆ ಕೂಡ ಗೊತ್ತಾಗ್ತದೆ. ಸೊ ನಾವೇನನ್ನು ಕೂಡ ಮಾಡಲಿಕ್ಕೆ ಹೋಗುವುದಿಲ್ಲ. ಅಶ್ರಫ್ ರವರೇ, ಇದು ಧರ್ಮ ಆಧಾರಿತ ರಾಜಕಾರಣ, ಚುನಾವಣೆಗಳು ಕೂಡ ಧರ್ಮ ಜಾತಿ ಆಧಾರದಲ್ಲಿ ನಡೀತವೆ. ಆದ್ದರಿಂದ ಮುಸ್ಲಿಂ ಏತರರು ಅಶ್ರಫ್ಗೆ ಮತದಾರರು ಯಾಕೆ ಆಗ್ತಾರೆ, ಹೇಗೆ ಆಗ್ತಾರೆ? ಇಲ್ಲ, ಆ ಥರ ಏನಿಲ್ಲ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಅವರವರ ಮತ ಹಾಕುವಂಥ ಹಕ್ಕು ಇದೆ. ಆಲೋಚನೆ ಮಾಡಿರ್ತಾರೆ. ನಾವು ರೋಡ್ ಶೋ ಮತ್ತು ಕ್ಯಾಂಪೇನ್ ಮಾಡುವುದೆಲ್ಲ ಅದು ಸಹಜ. ಮತ ಹಾಕುವಂಥವರು ಆಲೋಚನೆ ಮಾಡಿರ್ತಾರೆ. ಅದರಲ್ಲಿ ಒಬ್ಬ ಈ ನನ್ನ ಇಷ್ಟು ತನಕ ನನ್ನ ರಾಜಕೀಯ ಜೀವನದಲ್ಲಿ ಯಾರು ವೇರಿ ಕಟ್ಟಲಿಲ್ಲ ನಾನು. ಅದು ಯಾವ ಸಂಘಟನೆ ಆಗಲಿ, ಬಜರಂಗ ದಳ ಆಗಲಿ, BJP ಆಗಲಿ, ಯಾವ ಪಕ್ಷ ಆಗಲಿ, PF ಆಗಲಿ, ಇಂಥ ಸಂಘಟನೆಗಳಾಗಲಿ, ಯಾವ ಸಂಘಟನೆ ಕೂಡ ನಾನು ವೈರಾಗಲಿ. ಯಾಕೆಂದರೆ ನ್ಯಾಯಪರವಾಗಿ ಮಾತಾಡ್ತಾ ಇದ್ದೇನೆ. ಅದು ಬಜರಂಗ ದಳ ತಪ್ಪು ಮಾಡಿದರೆ ಅವರನ್ನೇ ಟಾರ್ಗೆಟ್ ಮಾಡೋದು, BJP ತಪ್ಪು ಮಾಡಿ BJP ಟಾರ್ಗೆಟ್ ಮಾಡಿ, ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡೋದು. ಹೊರತು ನಾನು ವ್ಯಕ್ತಿಗತವಾಗಿ ಒಂದು ಧರ್ಮದ ವಿರೋಧ ನಾನು ಇಷ್ಟು ತನಕ ಹೋರಾಟ ಮಾಡಲಿಲ್ಲ, ಅದು ಮಾಡೋದು ಕೂಡ ಇಲ್ಲ. BJPಯವರು ಈ ಸಾರಿ ಬೂತ್ ಗೆದ್ದು ಕ್ಷೇತ್ರ ಗೆಲ್ಲುವಂಥ ಒಂದು ನಿರೀಕ್ಷೆಯಲ್ಲಿ ಅಥವಾ ಯೋಜನೆಯೊಂದಿಗೆ ಸಾಗ್ತಾ ಇದ್ದಾರೆ. ಬೂತ್ಗಳ ಮಟ್ಟದಲ್ಲಿ ಪಕ್ಷದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನೀವು ಈ ದಿಸೆಯಲ್ಲಿ ಯಾವ ಪ್ರಯತ್ನ, ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ? ನಾವು ಅವರು ಈಗ ಪ್ರಾರಂಭ ಮಾಡಿದಲ್ಲ, ನಾವು 5-8 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದನ್ನು. ನಾವು ಅದಕ್ಕಾಗಿ ನಮ್ಮ ಬೂತ್ ಮಟ್ಟದ ನಾಯಕರು ಎಲ್ಲ MLA ಕ್ಯಾಂಡಿಡೇಟ್ ಆಗುವಂಥ ಶಕ್ತಿ ಇದೆ ಅವರಿಗೆ. ಸಾಮಾನ್ಯ ಪ್ರಚಾರ ಅಶ್ರಫ್ ರವರೇ ನಡೀತಾ ಇರೋದು. ಇಲ್ಲಿ ಅಶ್ರಫ್ ರವರು ಸ್ಪರ್ಧಿಸಿರುವುದು BJPಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ. ಇದನ್ನು ಒಪ್ಕೊಳ್ತೀರಾ ನೀವು? ಅದೇ ಹೇಳುದಲ್ಲ, ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುವಾಗ ಒಂದು ಎದುರಿಸ್ತಾರೆ. ಅದಕ್ಕೆ ಮತ ಹಾಕಿದರೆ BJP ಬರ್ತದೆ ಒಂದೇ ಆ ಪಾಠ ಇಟ್ಕೊಂಡು ಮತ ಗೆಲ್ಲುವಂಥ ಪದ್ಧತಿ ಇವರ ಕೈಲಿತ್ತು. ಅದು ಈ ಟರ್ಮಲ್ಲಿ ಆಗಲ್ಲ ಅವರಿಗೆ. ಈಗ ಏನು ಹೇಳಿ, ನನಗೆ ಓಟ್ ಹಾಕಿದರೆ ನಾವು BJP ಬರ್ತಾರೆ, ನಾನು BJP ಬರಲಿಕ್ಕೆ ನಿಂತದಲ್ಲ. ನನ್ನನ್ನು JDS ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಇಲ್ಲಿ ಆಯ್ಕೆ ಆಗಬೇಕು. ಇಲ್ಲಿ ಜನರ ತೊಂದರೆಯನ್ನು, ಜನರ ಏನು ತೊಂದರೆಗಳಿದೆ ಅದನ್ನು ವಿಧಾನಸೌಧದಲ್ಲಿ ಮಾತಾಡುವ ಹಕ್ಕನ್ನು ಇವರು ನನಗೆ ಕೊಡಬೇಕಂತ ನಾನು ನಿಂತಿದ್ದೇನೆ. ಅಶ್ರಫ್ ರವರೇ, ಒಂದು ಸತ್ಯ ನೆನಪಿಟ್ಕೊಳ್ಬೇಕು. ನೀವು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಆಗ ಇಲ್ಲಿ ಬಂದು ಪ್ರಚಾರ ಮಾಡಿದ್ರು. ಆದರೂ ಕೂಡ ಇಲ್ಲಿಯ ಕ್ಷೇತ್ರದ ಮತದಾರರು JDSಗೆ ಯಾವುದೇ ಸ್ಥಾನಮಾನ ನೀಡಲಿಲ್ಲ. ಆಗಿರುವಾಗ ಈಗ ಅಶ್ರಫ್ಗೆ ಬೆಲೆ ಕೊಡ್ತಾರೆ, ಅಶ್ರಫ್ಗೆ ಆಯ್ಕೆ ಮಾಡಿಬಿಡ್ತಾರೆ ಅಂತ ಅನಿಸ್ತದ? ನೋಡಿ, ಆ ಎಲೆಕ್ಷನ್ ನಾನು ಹೇಳ್ತಾ ಇದ್ದೆ, ಅದು ಒಂದು ಬೈ ಎಲೆಕ್ಷನ್. ಒಬ್ಬ ವ್ಯಕ್ತಿ ಶಾಸಕರಾಗಿರುವಾಗ ಅವರು ತೀರುವುದರ ಮಗನ ಒಂದು ಅನುಕಂಪ ಇರ್ತದೆ. ಮತ್ತು ಆ ಸಮಯದಲ್ಲಿ ಕೂಡ ವರ್ಚಸ್ ಒಂದು ನೋಡಬೇಕು. ಖಾದರ್ಗೆ ಮತ್ತು ಈಗಿನ ಖಾದರ್ಗೆ ತುಂಬ ವ್ಯತ್ಯಾಸ ಇದೆ. ಆ ಕಾರಣದಿಂದ ಇಲ್ಲಿಯ ಜನರು ಖಂಡಿತವಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಭರವಸೆ ಕೂಡ ಇದೆ. ನನಗೆ ಏನು ಚಾಲೆಂಜ್ ಮಾಡಿ ಇಲ್ಲಿ ಕರೆದಿದ್ದಾರೆ ಖಾದರ್ ಅವರು, ಆ ಚಾಲೆಂಜಿಗೆ ಜನರು ಉತ್ತರ ಕೊಡ್ತಾರೆ ಅವರಿಗೆ. ಯುಟಿ ಖಾದರ್ ಅವರೇ, ಕಲ್ಲಡ್ಕ ಪ್ರಭಾಕರ್ ಭಟ್ರವರು ನಿಮ್ಮ ವಿರುದ್ಧ, ಅಂದರೆ ನೀವು ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರ್ದು ಎನ್ನುವ ಮಾತುಗಳನ್ನು ಒತ್ತಿ ಹೇಳಿದರು. ಈ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಮತ್ತು ನೀವು ಏನು ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತೀರಿ? ಇಲ್ಲ, ಬಹುಶಃ ನೋಡಿ, ನನ್ನದೊಂದು ರಾಜಕೀಯ ಧರ್ಮ ಇದೆ. ನನ್ನ ಕ್ಷೇತ್ರ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದ ಸೋದರ ಪ್ರೀತಿ ವಿಶ್ವಾಸ ಬಾಳುವಂಥ ಕ್ಷೇತ್ರ. ಈ ಜನಸಾಮಾನ್ಯ ನಡುವೆ ಒಂದು ಧಾರ್ಮಿಕತೆ ಒಂದು ಕೊಂಡಿಯಾಗಿ ಜೀವಿಸಲು ಅತ್ಯಂತ ಸಂತೋಷ ನಾನು ಪಡ್ತೇನೆ.
ಬಹುಶಃ ಬಹುಸಂಸ್ಕೃತಿಯ ಈ ಒಂದು ಸಮಾಜದಲ್ಲಿ ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸಬೇಕು. ಇನ್ನೊಂದು ಧರ್ಮಕ್ಕೆ ನಾವು ಗೌರವ ಕೊಡೋ ವಿಚಾರ ಆಗಬೇಕು. ನಾವು ರಾಜ್ಯಕ್ಕೆ ಧರ್ಮನ ಆಚರಿಸಿಕೊಂಡು ಎಲ್ಲ ಕಾರ್ಯಕ್ರಮ ಭಾಗವಹಿಸುವುದು ಅದು ನಮ್ಮ ಕರ್ತವ್ಯ ಮತ್ತು ನಮ್ಮನ್ನು ಕರೆಯುವುದವರ ಹಕ್ಕು. ಮತ್ತು ಸಂವಿಧಾನವಾಗಿ ನಾವು ಎಲ್ಲರೂ ಸಮಾನತೆಯನ್ನು ನೋಡುವಂಥದ್ದು ಪ್ರತಿಜ್ಞೆ ಕೂಡ ನಾವು ಇವತ್ತು ಮಾಡಿ ಬಂದವರು. ಅದು ನಾವು ಹೋದಾಗ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮನ್ನು ಕರೆಸಿಕೊಂಡು ಬಹುಶಃ ನಮಗೆ ಗೌರವಿಸುವಂಥ ಕೆಲಸ ಎಲ್ಲ ಕೂಡ ಇವತ್ತು ಆ ಒಂದು ವಿಚಾರ. ಅದು ದೇವಸ್ಥಾನ ಇರಲಿ, ದೈವಸ್ಥಾನ ಎಲ್ಲಿಯೂ ಕೂಡ ಬಹುಶಃ ಯಾರಿಗೂ ಕೂಡ ನೋವುಂಟು ಮಾತು ಎಲ್ಲಿಯೂ ಕೂಡ ನಮ್ಗೆ ಯಾರಿಗೂ ಕೂಡ ಆಗಲಿಲ್ಲ. ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ. ಗೌರವಪೂರ್ವಕ ದೇವರು ಇವತ್ತು ಪ್ರಸಾದ ಕೊಡುವಂಥ ಸಂದರ್ಭದಲ್ಲಿ ಆ ಮಾತನ್ನು ಕೂಡ ಇವತ್ತು ಹೇಳ್ತಾರೆ. ಸೊ ಅವಾಗ ನಮಗೆ ಮಕ್ಕ ಮದೀನಾ ನಂಬುವವರು ನನ್ನನ್ನು ಇವತ್ತು ನನ್ನ ಹತ್ತಿರ ಬಂದಿದ್ದಾರೆ ಅಂಥೇಳಿ ಆ ಮಾತು ಕೂಡ ನಮಗೆ ಬಹಳ ಅವ್ರು ಹೇಳುವಂಥ ವಿಚಾರ ಇದೆ. ಮಕ್ಕ ಮದೀನಾ ನಂಬುವಂಥವ್ರು ನನ್ನ ಹತ್ತಿರ ಬಂದು ಇವತ್ತು ನಮಗೆ ಗೌರವ ಬಂದಿದ್ದಾರೆ. ಇದು ಪರಸ್ಪರ ನಮ್ಮ ಜಿಲ್ಲೆಯ ಒಂದು ದೊಡ್ಡ ಒಂದು ಸಂಸ್ಕೃತಿ, ಒಗ್ಗಟ್ಟಿನ ಒಂದು ಪ್ರೀತಿ ವಿಶ್ವಾಸ ಇವತ್ತು ಸಂಸ್ಕೃತಿ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ. ಅದಕ್ಕೆ ಬಹುಶಃ ಏನು ನಮ್ಮ RSS ಮುಖ್ಯಸ್ಥರಂತ ಪ್ರಭಾಕರ್ ಭಟ್ ಹೇಳಿದ್ರೆ ನಾನು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ನಾನು ಹೇಳಿದ್ದೇನೆ ಅವರು ಬಹುಶಃ ವಯಸ್ಸಾಗಿದೆ ಇವತ್ತು ಮಾತಾಡಿದ್ದಾರೆ ಅಂತೇಳಿ. ಆದರೆ ನಾನು ಮಕ್ಕದಿಂದ ಬಂದ ತಕ್ಷಣ ನನ್ನ ಕ್ಷೇತ್ರ ಎಲ್ಲ ಹಿಂದೂ ಸಹೋದರರು ನೀವು ಬರಲೇಬೇಕಂತೇಳಿ ಅವರ ಧಾರ್ಮಿಕ ಕೇಂದ್ರಕ್ಕೆ ನಾನು 7 ಗಂಟೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ನನಗೆ ಪ್ರಾರ್ಥನೆ ಮಾಡಿ ಮಾಧ್ಯಮ ಅವ್ರು ಕೇಳಿದರು, ನಮ್ಮ ದೇವಸ್ಥಾನ ನಾವು ಕಟ್ಟಿದ್ದೇವೆ, ನೀವು ಯಾರು ಬೇಡ ಹೇಳಲಿಕ್ಕೆ? ನಮಗೆ ಗೊತ್ತು ಯಾರನ್ನು ಕರಿಬೇಕು ಕರಿಬಾರ್ದು ಅಂತ ನಮಗೆ ಬಿಟ್ಟು ಬಿಡ್ತಾರೆ. ನೀವು ಯಾರು ಅಂತ ಹೇಳಿ ಒಬ್ಬ ರಾಷ್ಟ್ರೀಯ ಮಟ್ಟದ ಮುಖಂಡನಿಗೆ ಎಲ್ಲಿಯಾದರೂ ಹಿಂದೂ ಸಹೋದರ ಕೇಳಿದ ಪ್ರಶ್ನೆ ಇದ್ದರೆ ಅದು ನನ್ನ ಕ್ಷೇತ್ರ ಹಿಂದೂ ಸಹೋದರ ನಾನು ಹೆಮ್ಮೆಯಿಂದ ಏನು ಹೇಳೋಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸೊ ಇದನ್ನು ಈಗ ಯಾರದನ್ನು ಕೂಡ ಗಂಭೀರವಾಗಿ ಇವತ್ತು ತೆಕ್ಕೊಳ್ಳೋದಿಲ್ಲ. ಆ ಮಣ್ಣಿನ ಸಂಸ್ಕೃತಿ ಅಲ್ಲಿಗೆ ಅದನ್ನು ಮೆಟ್ಟಿ ಯಾರಿಗೂ ಮೇಲೆ ಹೋಗಲಿಕ್ಕೆ ಇವತ್ತು ಸಾಧ್ಯವೇ ಇಲ್ಲ. ಅದು ಸಾಧ್ಯ ಆಗೋದು ಕೂಡ ಇಲ್ಲ ಹೇಳಿಕೆ ಇಚ್ಛಿಸುವಂಥದ್ದು. ಅಶ್ರಫ್ರವರೇ, ಖಾದರ್ ಅವರು ಚಾಲೆಂಜ್ ಮಾಡಿದ್ದರಿಂದ ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಿದ್ದೇನೆ ಅಂತ ಹೇಳ್ತಾ ಇದ್ದೀರಿ. ನೀವು ಸ್ಪರ್ಧಿಸ್ತಾ ಇರೋದು ಖಾದರ್ ಅವರನ್ನು ಸೋಲಿಸುವ ಉದ್ದೇಶದಿಂದಲೋ ಅಥವಾ ನೀವು ಗೆಲ್ಲಬೇಕು ಅನ್ನುವ ಉದ್ದೇಶದಿಂದಲೋ? ನಾ ಗೆಲ್ಲಬೇಕಂತ ಸ್ವೀಕಾರ ಅಂದರೆ ನಾನು ಇಲ್ಲಿ ಬಂದು ಟಿಕೆಟ್ ಪಡ್ಕೊಳ್ಬೇಕು. ಮೊದಲು ನನಗೆ ಟಿಕೆಟ್ ಸಿಕ್ಕದ ರೀತಿಯಲ್ಲಿ ತುಂಬ ಪ್ರಯತ್ನ ಆಗಿದೆ. ಇಲ್ಲಿ ಒಂದು ಸೈಡಲ್ಲಿ ಒಂದು ಲೈನಲ್ಲಿ ಕರೀತಾರೆ, ಇನ್ನೊಂದು ಲೈನಲ್ಲಿ ಟಿಕೆಟ್ ಕೊಡುವಂಥ ಬೇಡ ಅಂತೇಳಿ ಪ್ರಯತ್ನ ಕೂಡ ಮಾಡಿದ್ದಾರೆ. ನನ್ನ ಒಂದು ಚಾಲೆಂಜ್ ಸ್ವೀಕಾರ ಮಾಡಿದ್ದು ನಾನು ವಿನ್ ಆಗಬೇಕಂತ ನಾನು ಚಾಲೆಂಜ್ ಕೊಟ್ಟಿದ್ದೇನೆ. ಇಲ್ಲಿ ಖಂಡಿತವಾಗಿ ಆ ಚಾಲೆಂಜ್ ಸ್ವೀಕಾರ ಆಗ್ತದೆ, ಖಂಡಿತವಾಗಿ ನಾವು ವಿನ್ ಆಗ್ತೇನೆ. ಅಶ್ರಫ್ ಅವರೇ, ಚುನಾವಣೆಯಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಬಿಟ್ಟು ಬೇರೇನು ಮಾತಾಡಿದರೂ ಅದು ಪ್ರಯೋಜನ ಆಗೋದಿಲ್ಲ. ನಿಮ್ಮ ಯೋಜನೆ ಕಲ್ಪನೆ ಏನು? ಖಂಡಿತ ಅಭಿವೃದ್ಧಿ ಕೆಲಸ ಆಗಲೇಬೇಕು, ಅದು ಮಾಡಲೇಬೇಕು. ನಮಗೆ ಬಜೆಟ್ ಕೊಡ್ತಾರೆ, ಆ ಕೆಲಸ ಆಗಲೇಬೇಕು. ಅದರ ಒಟ್ಟಿಗೆ ಇಲ್ಲಿ ಕೆಲವು ಯೋಜನೆ ಆಗಬೇಕು. ನೋಡಿ, ಇಲ್ಲಿ ಇಷ್ಟು ವರ್ಷ ಶಾಸಕರಾಗಿದ್ದರು, ಇಲ್ಲಿ ಯುವಕರು ತುಂಬ ಇದ್ದಾರೆ, ಮಕ್ಕಳಿಗೆ ಆಡುವಂಥ ಒಂದು ಗ್ರೌಂಡ್ ಇಲ್ಲ, ಮತ್ತು ಒಂದು ಮಹಿಳಾ ಕಾಲೇಜಿ ಇಲ್ಲ. ಇಂಥ ಕೆಲವು ನೀರಿನ ವ್ಯವಸ್ಥೆ ಸರಿ, ಇಷ್ಟು ತನಕ ನೀರು ಬೇಕಂತ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇಲ್ಲಿ ಆಗಲಿಲ್ಲ. ಕಡಲ ಕೊರತೆ, ಪ್ರತಿ ವರ್ಷ ಕಡಲ ಕೊರತೆ ಬರ್ತದೆ, ಕಲ್ಲು ಹಾಕ್ತಾರೆ, ಹೋಗ್ತದೆ, ಮತ್ತೆ ಬರ್ತದೆ. ಅದು ಸಂಪೂರ್ಣವಾಗಿ ಅದು ಪರ್ಮನೆಂಟಾಗಿ ಯಾವ ರೀತಿ ಅದು ಸೊಲ್ಯೂಷನ್ ಮಾಡುವಂಥ ಅದು ಯೋಜನೆ ನಾನು ಹಾಕಿದ್ದೇನೆ. ಅದು ಖಂಡಿತವಾಗಿ ಮೊದಲಿಗೆ ನನ್ನ ಇದು ನೀರು ವ್ಯವಸ್ಥೆ ಇಲ್ಲಿ ಸರಿ, ನೀರು ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಅದನ್ನು ನಾನು ಮಾಡ್ತೇನೆ ಖಂಡಿತ. ಅಶ್ರಫ್ ಅವರೇ, ಖಾದರ್ ಅವರನ್ನು ಏಕವಚನದಲ್ಲಿ ಮಾತನಾಡಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲಿದೆ, ಅದಕ್ಕೇನಂತೀರಿ? ನೋಡಿ, ಖಾದರ್ಗೆ ಏನು ಹೇಳಲಿಕ್ಕಿಲ್ಲ. ನೋಡಿ, ಜನರು ಅದಕ್ಕೆ ಉತ್ತರ ಕೊಡ್ತಾರೆ. ಒಂದು ಮಂತ್ರಿ ಆಗಿದ್ದವರು ಮತ್ತು ಈ ರೀತಿ ಒಂದು ಮಾತಾಡಿದವರು ಸೂಕ್ತ ಅಲ್ಲ. ನಿನ್ನೆ ತಾವು ದಾರ್ಲೆಘಟ್ಟೆಯಲ್ಲಿ ಕೂಡ ನೋಡಿದರು, ಒಂದು ಸಭೆಯಲ್ಲಿ ಕಾಣಿಚೂರು ಮೋಣಕ್ ಅವರು ಮಾತಾಡಿದರು. ಖಾದರ್ ಅವರು ಏಕವಚನದಲ್ಲಿ ಮಾತಾಡಿದರೆ ನನ್ನ ಜನರು ಇಲ್ಲಿ ಓಡಿಸ್ತಾರೆ ಅಂತ ಹೇಳಿಕೊಂಡು, ಅಷ್ಟು ತಾಕತ್ತು ಕಾಣಿಚೂರು ಮೋಣಗಾಗಲಿ ಯಾವ ಯೂತ್ ಕಾಂಗ್ರೆಸ್ ಅವರಿಗೆ ಇಲ್ಲ. ಯಾಕೆಂದರೆ ಯೂತ್ ಕಾಂಗ್ರೆಸ್ಸಲ್ಲಿ ಇರುವುದೆಲ್ಲ ನಮ್ಮ ಪ್ರೀತಿಯ ಜನರೇ. ನೋಡಿ, ಒಂದು ಏಕವಚನ ಬಹುವಚನ ಅಂತ ಹೇಳಿಕೊಂಡು ಮಾತಾಡುವಂಥ ವ್ಯಕ್ತಿ ನಾನಲ್ಲ. ನಾನು ಎಲ್ಲರೂ ಗೌರವ ಕೊಡ್ತೇನೆ. ಆದರೆ ಕೆಲವು ವಿಚಾರದಲ್ಲಿ ನಮ್ಮನ್ನು ಆ ರೀತಿ ಮಾತಾಡುವಾಗ ನಮಗೆ ಕೂಡ ಆ ಥರ ಮಾತಾಡಲಿಕ್ಕೆ ಸಿಗ್ತದೆ. ಆಗ ಅದನ್ನು ಚಾಲೆಂಜ್ ಆಗಿ ಧಮಕಿಯಾಗಿ ಮಾತಾಡ್ತಾರಲ್ಲ, ಅದೇ ತಕ್ಕ ಜನರು ಉತ್ತರ ಕೊಡ್ತಾರೆ. ಅದು ನಾನು ಉತ್ತರ ಕೊಡಬೇಕಂತಿಲ್ಲ. ಉಳ್ಳಾಳ ಕ್ಷೇತ್ರ ಜನರು ಎಷ್ಟು ಜನರು ಇದ್ದಾರೆ ಇಲ್ಲಿ, ನನಗೆ ಕಾರ್ಯಕರ್ತರು ಕೊಡ್ತಾರೆ ಅಂತ ಖಾದರ್ ಹೇಳಿದರು. ಅಷ್ಟು ಕಾರ್ಯಕರ್ತರು ಏರಿಯಾ ಗೊತ್ತಿರಲಿಕ್ಕಿಲ್ಲ, ಕಾರ್ಯಕರ್ತರು ಕೊಡ್ತಾರೆ. ಇವತ್ತು ಕಾರ್ಯಕರ್ತರು ಅವರೇ ಬರ್ತಾಯಿದ್ದಾರೆ, ಸ್ವಯಂ ಪ್ರೀತಿಯಾಗಿ ಕಾರ್ಯಕರ್ತರು ಬರ್ತಾಯಿದ್ದಾರೆ. ಅದೇ ತಕ್ಕ 12 ತಾರೀಕಿಗೆ ಮತದಾನ ದಿವಸ
ಅದನ್ನು ಎಲ್ಲ ಕೌಂಟ್ ಮಾಡುವಾಗ 15 ತಾರೀಕಿಗೆ ಗೊತ್ತಾಗ್ತದೆ ಯಾವ ಥರ ಜನರು ಅದಕ್ಕೆ ಉತ್ತರ ಕೊಟ್ಟರಂತ ಹೇಳ್ಕೊಂಡು. ಅಶ್ರಫ್ರವರೇ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ BJP ಹಾಗೆ ಇಲ್ಲಿ ಸ್ಪರ್ಧಿಸಿರುವ BJPಯ ಅಭ್ಯರ್ಥಿಯ ಬಗ್ಗೆ ಏನು ಹೇಳ್ತೀರಿ? ನೋಡಿ, BJPಯವರ ಆಟ ಅದು ಬಿಡಿ, ಅವರದ್ದು ಇದ್ದದೆ. ಅವರು ಇಲ್ಲಿ ಸ್ವರಾಜ್ಯಕ್ಕೆ ಆ ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಗೊತ್ತಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಯಾವ ಥರ ಜನರನ್ನು ಫೂಲ್ ಮಾಡಿದ್ದಾರೆ ಅಂತ ಹೇಳಿಕೊಂಡು, ಅದು ಎಲ್ಲ ಎಂತಂತೇಳಿ ಬೇಟಿ ಬಚಾವ್ ದೇಶ ಬಚಾವ್ ಅಂತ ಹೇಳಿಕೊಂಡು ದೇಶದಲ್ಲಿ ಗೊತ್ತಿದೆ. ಈಗಿನ ಪರಿಸ್ಥಿತಿ ಅಂದರೆ 5 ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತು ಇಲ್ಲಿ ಹೇಳಿದ್ರು ಅಂತ ಇವರು ಮಾತಾಡ್ತಾ ಇದ್ದಾರೆ. ಇಡೀ ಕಾರ್ತಿಕ್ ರಾಜ್ ಕೊಲೆಯಲ್ಲಿ ಇದು ಬಂಧನ ಮಾಡಲಿದೆ, ಇಡೀ ಜಿಲ್ಲೆಗೆ ಬೆಂಕಿ ಕೊಡ್ತಾ ಅಂತ ಹೇಳ್ಕೊಂಡು ಇವರು ಮಾತಾಡುವಂಥ ನೈತಿಕತೆ ಇವರಿಗಿಲ್ಲ ಕಾಂಗ್ರೆಸ್. ಯಾಕೆಂದರೆ ಅವತ್ತು ಸರ್ಕಾರ ಇದು ನಮ್ಮದು, ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾಕೆ ಅವರು ಒಂದು ಕೇಸ್ ಮಾಡಲಿಕ್ಕೆ ಆಗಲಿಲ್ಲ, ಅವರ ಬಂಧನ ಮಾಡಲಿಕ್ಕೆ ಆಗಲಿಲ್ಲ? ಇದೆಲ್ಲ ಬರೇ ರಾಜ್ಯಕ್ಕೆಗೋಸ್ಕರ. BJPಯವ್ರದ್ದು ಬಿಡಿ, BJPಯವರು ಅದು ಇರುತ್ತದೆ ಅವ್ರದ್ದು. ಪ್ರಚೋದನಾ ಭಾಷಣ ಮಾಡೋದು, ಜನರ ಈ ರೀತಿ ಮಾಡೋದು, ಜೈಲಿಗೆ ಕಲಿಸುವಂಥ ಕೆಲಸ ಅವರಿಗೆ ಇರ್ತದೆ. ಅದು ಮಾತಾಡೋದು ಗೊತ್ತಿದೆ, ಜನರಿಗೆಲ್ಲ ಗೊತ್ತಿದೆ BJPಯವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು. ಆದರೆ ಈ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ, ಜಿಲ್ಲಾ ಮಂತ್ರಿ ಇವರು ಶಾಸಕರಾಗಿ ಇವರು ಮಂತ್ರಿ ಇರುವಾಗ ಯಾರು ಒಬ್ಬರ ಮೇಲೆ ಇವರು ಕೇಸ್ ಹಾಕಿದ್ದುಂಟಾ? ಯಾರಾದರೂ ಬಂಧನ ಮಾಡಿದ್ದುಂಟ? ಬರೇ ಎಲೆಕ್ಷನ್ ಬರುವಾಗ ಕಲ್ಲಡ್ಕ ಪ್ರಭಾಕರನ್ನು ಬಂಧಿಸ್ತೇವೆ ಅಂತ ಮಾತು ಹೇಳೋದು ಬಿಟ್ಟು ಒಬ್ಬ ಇಷ್ಟು ತನಕ ಅವರನ್ನು ಮುಟ್ಲಿಕ್ಕೆ ಇವರಿಗೊಂಡು ಆಗಲಿಲ್ಲ. ಅದೇ ಇರೋದು, ಬರೀ ಎಲೆಕ್ಷನ್ ಬರುವಾಗ ಬರೀ ಮಾತು, ಬೇರೆ ಏನೂ ಇಲ್ಲ ಇವರಿಗೆ. ಅದೇ ಎಲ್ಲಿಗೆ ನಾನು ಇಚ್ಛೆ ಪಡ್ತೇನೆ. ಅದು ಜನರು ನಂಬುದು ಬೇಡ. BJP ಮತ್ತು ಕಾಂಗ್ರೆಸ್ ಎರಡೂ ಕೂಡ ಒಂದು ನಾಣ್ಯ ಮುಖಗಳು, ಇಬ್ಬರು ಒಂದೇ. ಇವರು ಮಾತಾಡೋದು, ಇವರು ಮಾತಾಡಲಿಕ್ಕೆ ಬಿಡುವುದು, ಮುಸಲ್ಮಾನರ ಓಟು ಒಂದು ಕಡೆ ಕಾಂಗ್ರೆಸ್ ಬೀಳಬೇಕಂತ ಹೇಳ್ಕೊಂಡು ಅವ್ರ ಹತ್ರ ಓಡಿಸೋದು, ಇವರು ಬಿಡಿಸೋದು, ಇದೇ ಥರ ಆಗಿ ಬಿಟ್ಟಿದ್ದು, ಬೇರೆ ಏನಿಲ್ಲ. ಇದೆಲ್ಲ ಇವರ ಪ್ಲ್ಯಾನಿಂಗೇ, ಕಾಂಗ್ರೆಸ್ ಅವ್ರದ್ದು ಪ್ಲ್ಯಾನಿಂಗೇ ಮಾಡೋದು. ಕಲ್ಲಡ್ಕ ಪ್ರಭಾಕರ ಭಟ್ರ ಹತ್ರ ಮುಸಲ್ಮಾನರ ಬೈಬೇಕಂತ ಇವರೇ ದಾರಿ ತೋರಿಸಿಕೊಡೋದು. ಯಾಕೆಂದರೆ ಮುಸಲ್ಮಾನರು ಹೆದರಿಲಿ ಅಂತ ಹೇಳ್ಕೊಂಡು ಆ ಕಾಲ ಹೋಗಿದ್ದೆ, ಆ ಕಾಲ ಎಲ್ಲ ಹೋಗಿದ್ದೆ. ಈ ಎಲೆಕ್ಷನಲ್ಲಿ ಅದು ಜನರು ತಕ್ಕ ಉತ್ತರ ಕೊಡ್ತಾರೆ. ವೀಕ್ಷಕರೇ, ನಾವು ಈವರೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳೊಂದಿಗೆ ಮಾತನಾಡಿದ್ವಿ. ಕಾಂಗ್ರೆಸ್ ಅಭ್ಯರ್ಥಿ UT ಖಾದರ್ ಹಾಗೆ JDS ಅಭ್ಯರ್ಥಿ ಅಶ್ರಫ್ ರವರು. ಒಂದೇ ಸಮುದಾಯದ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧಿಸಿದ್ದಾರೆ. ಸೊ ಅವರನ್ನು ನಾವು ಮಾತನಾಡಿದ್ವಿ. ಅವರು ಮತದಾರರನ್ನು ಸೆಳೆಯಲು, ಮತವನ್ನು ಯಾಚಿಸಲು ಯಾವ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೊ ಮತದಾರರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾರೆ ಅದನ್ನೆಲ್ಲ ನಾವು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ವಿ. ಸೊ ಇಂದಿಗೆ ಈ ಹೊತ್ತಿನ ಕದನ ಕುತೂಹಲ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್.